ಪುಣ್ಯಭೂಮಿ ತುಳುನಾಡಿನ ಮಣ್ಣಿನಲ್ಲಿ ತಮ್ಮ ಕಾರಣಿಕ ಶಕ್ತಿಯನ್ನ ತೋರ್ಪಡಿಸುತ್ತಾ ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಿಸುತ್ತಿರುವ ಕ್ಷೇತ್ರಗಳ ಪೈಕಿ 800 ವರ್ಷಗಳ ಇತಿಹಾಸವಿರುವ ಕೋಲ್ಪೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನವು ಪ್ರಮುಖವಾದುದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಇಡ್ಕಿದು ಗ್ರಾಮದಲ್ಲಿರುವ ಕ್ಷೇತ್ರವು ಭಕ್ತರ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ವೃತ್ತಾಕಾರದ ಗರ್ಭಗುಡಿ ಹೊಂದಿರುವ ಕ್ಷೇತ್ರದಲ್ಲಿ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವರು ಪ್ರಧಾನ ದೇವರಾಗಿ, ಶ್ರೀ ಗಣಪತಿ, ಶ್ರೀ ಶಾಸ್ತಾರ ಹಾಗೂ ಶ್ರೀ ನಾಗಬ್ರಹ್ಮ ದೇವರು, ಪಿಲಿಚಾಮುಂಡಿ ದೈವಗಳು ಉಪ ಸಾನ್ನಿಧ್ಯಗಳಾಗಿ ಅನಾದಿ ಕಾಲದಿಂದ ಭಕ್ತ ಜನತೆಯ ಆರಾಧನೆಗೆ ಒಳಪಡುತ್ತಿವೆ. ಕೋಲ್ಪೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಸಾಮಾಜಿಕ ಕಾರ್ಯಗಳ ಕೇಂದ್ರ ಬಿಂದುವಾಗಿಯೂ ಕಾರ್ಯನಿರ್ವಹಿಸುತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗ್ರಾಮ ವಿಕಾಸ ಪರಿಕಲ್ಪನೆಯನ್ನ ಕಾರ್ಯಗತಗೊಳಿಸಿದ ಮಾದರಿ ದೇವಸ್ಥಾನವೂ ಇದಾಗಿದೆ. ಸಂಘದ ಸರಸಂಘ ಚಾಲಕ ದಿವಂಗತ ಸುದರ್ಶನ್ ಜಿಯವರು ಇಲ್ಲಿಗೆ ಭೇಟಿ ನೀಡಿ ಗ್ರಾಮ ವಿಕಾಸದ ಕಾರ್ಯಚಟುವಟಿಕೆಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. 10 ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರದಲ್ಲಿ 1986ನೇ ಇಸವಿಯಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆದಿತ್ತು. 2010ರಲ್ಲಿ ದೇವರನ್ನ ಬಾಲಾಲಯದಲ್ಲಿಟ್ಟು ನವೀಕರಣ ಪುನಃ ಪ್ರತಿಷ್ಠೆ ನಡೆಸಲಾಗಿತ್ತು. 12 ವರ್ಷಗಳ ಬಳಿಕ ಇದೀಗ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಬ್ರಹ್ಮ ಕಲಶೋತ್ಸವವನ್ನು ಅವಿಸ್ಮರಣೀಯವಾಗಿಸಲು ಮತ್ತು ಕ್ಷೇತ್ರದಲ್ಲಿ ಸೌಲಭ್ಯಗಳನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಯೋಜಿಸಿ ಕಾಮಗಾರಿಗಳು ನಡೀತಾ ಇದೆ. ಆದ್ಮೇಲೆ ಶ್ರೀ ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ವಿಶೇಷವಾಗಿ ಬ್ರಹ್ಮಕಲಶೋತ್ಸವ ಶುಭ ಮುಹೂರ್ತದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಸುಮಾರು 800 ವರ್ಷ ಇತಿಹಾಸ ಇರುವ ಈ ದೇವಸ್ಥಾನವು ಈಗ 4ನೇ ಸಲ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀತಿದೆ. 1986ರಿಂದ 2023 ತನಕ 4ನೇ ಸಲ ಬ್ರಹ್ಮಕಲಶೋತ್ಸವ ನಡೀತಿದೆ. ವಿಶೇಷವಾಗಿ ಇಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ದೇವರು ಪ್ರಧಾನ ದೇವರಾಗಿದ್ದು ಮಹಾಗಣಪತಿ, ಶಾಸ್ತಾರ, ನಾಗಬ್ರಹ್ಮರು, ಸ್ಥಳದೈವ ಪಿಲಿಚಾಮುಂಡಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ವಿಶೇಷ ಏನು ಅಂತೇಳಿ, ಸೀಮೆ ಇಲ್ಲದಂತಹ ಇದು ಗ್ರಾಮ, ಇದಕ್ಕೆ ಯಾವುದೇ ಸೀಮೆಗೂ ಸಂಬಂಧಪಡದ ಗ್ರಾಮ. ನಾವು ಇವತ್ತು ತುಂಬ ಕೆಲಸಗಳನ್ನೆಲ್ಲ ಮಾಡಿ ಬ್ರಹ್ಮಕಲಶೋತ್ಸವದ ಕಡೆಗೆ ಹೋಗ್ತಾ ಇದ್ದೇವೆ. ಇನ್ನು ಕೇವಲ ಒಂದು 25 ದಿವಸದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಇಲ್ಲಿ ದೇವರದ್ದು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮಕ್ಕಳ ವರ್ಗದವರಿಗೆ ಮಕ್ಕಳಾಗುವಂಥದ್ದು, ಮದುವೆ ಅವರಿಗೆ ಮದುವೆ ಆಗುವಂಥ ತುಂಬ ಹೊರ ಊರ ಭಕ್ತರೆಲ್ಲ ಬಂದು ಇಲ್ಲಿ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಸಮಯದಿಂದ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಈ ದೇವಸ್ಥಾನವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರವಾಗಿ ನಾವು ಗ್ರಾಮ ವಿಕಾಸ ಪ್ರತಿಷ್ಠಾನ ಅಂತ ಹೇಳುವ ಇದರಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಸಂಘದ ಸರ್ಸಂಘ ಚಾಲಕರಾದಂತಹ ಸುದರ್ಶನ್ ಜಿಯವರು ಕೂಡ ಈ ದೇವಸ್ಥಾನಕ್ಕೆ ಹಿಂದೆ ಭೇಟಿ ಕೊಟ್ಟಿದ್ದರು. ಹಾಗೆ ಒಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ಜನವರಿ ತಿಂಗಳಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಯಲಿದ್ದು, ಅದರ ಪೂರ್ವಭಾವಿಯಾಗಿ ವಾಸ್ತುಶಿಲ್ಪಿ ಕಾರ್ತಿಕ್ ತಂತ್ರಿ ಹಾಗೂ ನಾಗೇಶ್ ಕುಂಡಡ್ಕ ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. 3500 ಚದರ ಅಡಿ ವಿಸ್ತೀರ್ಣದ ಅಂಗಣಕ್ಕೆ ಗ್ರಾನೈಟ್ ಹಾಸಲಾಗ್ತಾ ಇದೆ. ಕ್ಷೇತ್ರದ ದೈವ ಸಾನ್ನಿಧ್ಯ ಪಿಲಿಚಾಮುಂಡಿಯ ಹೊಸ ಗುಡಿ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ಪಡು ಬಾಗಿಲನ್ನ ಹೊಸದಾಗಿ ಮಾಡಲಾಗಿದೆ. ದೇವಳದ ಸುತ್ತುಪೌಳಿಯ ಹಂಚು ಅಳವಡಿಸಿ ನೂತನ ಮೇಲ್ಛಾವಣಿ ಮಾಡಲಾಗಿದೆ. ನಾಗದೇವರಿಗೆ ಹೊಸ ಮಾದರಿಯಲ್ಲಿ ನಾಗನಕಟ್ಟೆ ಈಗಾಗಲೇ ನಿರ್ಮಿಸಿ ನಾಗ ಪ್ರತಿಷ್ಠೆಯೂ ಆಗಿದೆ. ಒಳಭಾಗದಲ್ಲಿ ವ್ಯವಸ್ಥಿತ ಚರಂಡಿ ವ್ಯವಸ್ಥೆ, ಗರ್ಭಗುಡಿಯ ಪಕ್ಕ ದೇವರ ವಿವಿಧ ಚಿತ್ರಾವಳಿಗಳನ್ನು ನಿರ್ಮಿಸಲಾಗಿದೆ. 3500 ಚದರ ಅಡಿ ವಿಸ್ತೀರ್ಣದ ನೂತನ ಸಭಾಂಗಣದ ಕಾಮಗಾರಿಯೂ ನಡೀತಾ ಇದೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಸಭಾಂಗಣ ದೇವಳದ ಭೋಜನ ಶಾಲೆಯಾಗಿಯೂ ಕಲ್ಯಾಣ ಮಂಟಪವಾಗಿಯೂ ಬಳಕೆಯಾಗಲಿದೆ. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂಟರ್ಲಾಕ್ ಅಳವಡಿಕೆಯಾಗ್ತಾ ಇದೆ. ಕ್ಷೇತ್ರಕ್ಕೆ ಬರುವ ಭಕ್ತರ ಅನುಕೂಲತೆಗಾಗಿ ನೂತನವಾಗಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಸುಬ್ರಹ್ಮಣ್ಯ ಎನ್ನುವ ಈ ಕ್ಷೇತ್ರದ ಅಧಿಪತಿಯಾದ ಷಣ್ಮುಖ ಸುಬ್ರಹ್ಮಣ್ಯ ದೇವರು, ಅದೇ ರೀತಿ ಮಹಾಗಣಪತಿ, ಶಾಸ್ತಾರು, ಹಾಗೆ ಪಿಲಿಚಾಮುಂಡಿ, ಅದೇ ನಾಗದೇವರು ಇವರೆಲ್ಲ ಸ್ಮರಣೆ ಮಾಡ್ತಾ ನಾವು ಸುಮಾರು 6 ತಿಂಗಳ ಹಿಂದಿನ ಎಲ್ಲ ಕಾಮಗಾರಿಯನ್ನು ಆರಂಭ ಮಾಡಿದ್ದೇವೆ. ಮೊದಲನೇದಾಗಿ ಒಳಗಿನ ಇಡೀ ಕಲ್ಲುಗಳ ಅಂಗಣವನ್ನು ಶುಚಿತ್ವ ಮಾಡಿ ಅದನ್ನು ಲೆವೆಲ್ ಮಾಡಿ
ಒಂದು ರೀತಿಯಲ್ಲಿ ಅದು ಲೆವೆಲನ್ನು ತಂದು ಒಂದು ರೀತಿ ಮಾಡಿ ಮತ್ತೆ ಅದಕ್ಕೆ ಚಿಪ್ಡ್ ಗ್ರಾನೈಟನ್ನು ಹಾಕಿದ್ದೇವೆ. ಅದೇ ರೀತಿ ಡ್ರೈನೇಜ್ಗಳನ್ನು ಅಳವಡಿಸಿದ್ದೇವೆ. ಅದೇ ರೀತಿ ಮುಂದೆ ಗರ್ಭಗುಡಿಯ ಸುತ್ತ ಚಿತ್ತಾರ ವಿಶೇಷವಾಗಿ ಅದು ಚಿತ್ರಗಳನ್ನು ಬಿಡಿಸಿ ಅದನ್ನು ವೈಭವಕ್ಕೆ ಕೊಂಡೋಗುವಲ್ಲಿ ಅದನ್ನು ಮಾಡಿದ್ದೇವೆ. ಅದೇ ರೀತಿ ಇಡೀ ಸುತ್ತ ಮಾಡನ್ನು ತೆಗೆಸಿ ಅದಕ್ಕೆ ವಿಶೇಷವಾಗಿ ಎಲ್ಲ ಹೊಸತನ್ನು ಮಾಡಿದ್ದೇವೆ. ಮತ್ತೊಂದು ವಿಶೇಷವಾಗಿ ನಾಗನ ಪ್ರತಿಷ್ಠೆ ಕೂಡ ಮಾಡಿದ್ದೇವೆ. ವಿಶೇಷವಾಗಿ ಅಂತೇಳಿ ಅದೊಂದು ಓಪನ್ ಆಗಿರುವಂಥ ನಾಗನ ಕಟ್ಟೆ ಅದನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ನಮಗೆ ಅನ್ನಛತ್ರ ಅಂತೇಳಿ ಒಂದು ಭೋಜನ ಶಾಲೆ ಒಂದು ಬೇಕು, ಸಭಾಂಗಣ ಬೇಕು, ಅದನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಹಾಗೆ ಒಟ್ಟು ಈ ದೇವಸ್ಥಾನ ಚಿತ್ರಣ ಅಂತ ಹೇಳಿದರೆ ಒಟ್ಟು ಇದರಲ್ಲಿ ಈ ದೇವರಿಗೆ ನಾವು ಏನು ಸಂಕಲ್ಪ ಮಾಡಿ ಅದನ್ನೆಲ್ಲ ಮಾಡ್ತಾಯಿದ್ದೇವೆ. ಏಕೆಂದರೆ ನಾವು ಪ್ರಥಮವಾಗಿ ಸಂಕಲ್ಪ ಇಷ್ಟನ್ನು ಮಾಡಿದೆ. ಆ ಸಂಕಲ್ಪ 100ಕ್ಕೆ 100 ಈಗ ನಾವು ಹೇಳಲ್ಲ ಅಲ್ಲಿ ಸಂಕಲ್ಪ ಮಾಡಿದೆಲ್ಲ ನೆರವೇರ್ತಿದೆ. ಅದೆಲ್ಲ ಈ ಜನವರಿ 3ರಿಂದ ಆರಂಭಗೊಂಡು 8 ತನಕ ಬ್ರಹ್ಮಕಲಶೋತ್ಸವವನ್ನು ಕೂಡ ಆ ಷಣ್ಮುಖ ಸುಬ್ರಹ್ಮಣ್ಯ ಎಲ್ಲರೂ ಒಳ್ಳೆಯ ರೀತಿ ನಡೆಸಿಕೊಡ್ಬೇಕಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರೂ ಆಗಿರುವ ಶಾಸಕ ಸಂಜೀವ ಮಠಂದೂರು ವಿವಿಧ ಸಲಹೆ ಸೂಚನೆಗಳ ಜೊತೆಗೆ ಸಹಕಾರವನ್ನ ನೀಡ್ತಾ ಬರ್ತಾ ಇದ್ದಾರೆ. ಯಾವುದೇ ಸೀಮೆಗೆ ಒಳಪಡದ ಈ ದೇವಸ್ಥಾನದ ಕಾರ್ಯವ್ಯಾಪ್ತಿಯಲ್ಲಿ ಸುಮಾರು 850 ಹಿಂದೂ ಮನೆಗಳಿವೆ. ಬ್ರಹ್ಮಕಲಶೋತ್ಸವವನ್ನ ಯಶಸ್ವಿಯಾಗಿ ನಡೆಸಲು 13 ಬೈಲುವಾರು ಸಮಿತಿಗಳನ್ನು ರಚಿಸಿಕೊಂಡು ಅಚ್ಚುಕಟ್ಟಿನ ಕಾರ್ಯಯೋಜನೆ ರೂಪುಗೊಳಿಸಲಾಗಿದೆ. ಜೀರ್ಣೋದ್ಧಾರ ಕಾಮಗಾರಿಗಳಲ್ಲಿ ಗ್ರಾಮದ ಭಕ್ತರು, ಸ್ಥಳೀಯ ಯುವಕ ಮಂಡಲಗಳು ನಿರಂತರ ಶ್ರಮಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬ್ರಹ್ಮಕಲಶೋತ್ಸವದ ವ್ಯವಸ್ಥೆಯ ಏರ್ಪಾಡು ಮಾಡಲಾಗ್ತಾ ಇದ್ದು, ಆಕರ್ಷಕ ಚಪ್ಪರ ವ್ಯವಸ್ಥೆಯಲ್ಲೂ ಭಕ್ತ ಸಮುದಾಯ ಹಗಲಿರುಳು ಶ್ರಮಸೇವೆಗೈತಾ ಇದೆ. ನಾವು ಬ್ರಹ್ಮಕಲಶದ ಒಂದು ಸಂಕ್ರಮಣದ ಕಾಲದಲ್ಲಿ ನಾವಿದ್ದೇವೆ. ಜನವರಿ 3ನೇ ತಾರೀಕಿಂದ ಪ್ರಾರಂಭ ಆಗಿ 8ನೇ ತಾರೀಕು ತನಕ ಬ್ರಹ್ಮಕಲಶ ನಡೀಲಿಕ್ಕಿದೆ. ಕೋಳ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವರು ಇಡೀ ಇಡುಕಿದು ಗ್ರಾಮ ಹಾಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದು ಆರಾಧ್ಯ ದೈವ. ಎಲ್ಲ ಅಭೀಷ್ಟಗಳನ್ನು ಈಡೇರಿಸುವಂಥ ಕಾರ್ಣಿಕವನ್ನು ಹೊಂದಿರುವಂಥ ಕ್ಷೇತ್ರ ಕೋಳ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ. ಒಂದಷ್ಟು ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇಡೀ ಗ್ರಾಮದ 850 ಮನೆಗಳು ಕೂಡ ಸೇರಿಕೊಂಡು ಈ ಬ್ರಹ್ಮಕಲಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಮನೆಯಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ, ಈ ಒಂದು ಬ್ರಹ್ಮಕಲಶ ಮಹೋತ್ಸವಕ್ಕೆ ಸಹಕಾರಗಳು ಸಿಗ್ತಾ ಇದೆ. ಅದರ ಪೂರ್ವಭಾವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ಬಯಲುಗಳಲ್ಲಿ ನಾವು ಸಭೆಗಳನ್ನು ನಡೆಸಿ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು, ಅದೇ ರೀತಿ ಆ ಎಲ್ಲ ಗ್ರಾಮಸ್ಥರ ಒಂದು ಅಭಿಪ್ರಾಯಗಳನ್ನು ನಾವು ಕ್ರೋಢೀಕರಣ ಮಾಡಿಕೊಂಡು ಅವರ ಸಲಹೆ ಸೂಚನೆಗಳನ್ನು ತೆಕ್ಕೊಂಡು ಅದರ ಮೂಲಕವಾಗಿ ಬೈಲುವಾರ ಸಮಿತಿಗಳ ರಚನೆಯ ಮೂಲಕ ಇಡೀ ಬ್ರಹ್ಮಕಲಶದ ಒಂದು ಕಾರ್ಯದಲ್ಲಿ ನಾವೀಗ ತೊಡಗಿದ್ದೇವೆ. ಸಾಮಾನ್ಯವಾಗಿ ಒಂದು 13 ನಮ್ಮ ಬೈಲುವಾರಗಳನ್ನು ನಾವು ಮಾಡಿದ್ದೇವೆ. ಆನಂತರ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ರೀತಿಯಲ್ಲಿ, ಈ ಒಂದು ಕೈಂಕರ್ಯದಲ್ಲಿ ಭಾಗಿಗಳಾಗುವ ರೀತಿಯಲ್ಲಿ ನಾವೆಲ್ಲ ಕಡೆಗಳಲ್ಲಿ ಮನೆ ಭೇಟಿಗಳನ್ನು ಮಾಡಿದ್ದೇವೆ. ಅದೇ ರೀತಿ ಆ ಮನೆ ಭೇಟಿಯ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಟ್ಟು, ಅದೇ ರೀತಿ ಅವರ ಬಂಧು ಬಳಗದವರಿಗೆ ಕೂಡ ಈ ವಿಚಾರವನ್ನು ತಿಳಿಸುವಂತೆ ನಾವು ಬೈಲುವಾರಿನಲ್ಲಿ ಆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಅದೇ ರೀತಿ 3ನೇ ತಾರೀಕಿಂದ 8ನೇ ತಾರೀಕು ತನಕ ನಡೆಯುವಂಥ ಈ ಕಾರ್ಯಕ್ರಮಗಳಲ್ಲಿ ಪ್ರತಿ ದಿವಸ ಕೂಡ ಶ್ರೀಗಳ ಆಶೀರ್ವಚನಗಳಿರ್ತದೆ, ಅದೇ ರೀತಿ ಉಪನ್ಯಾಸ ಇರ್ತದೆ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ಅದೇ ರೀತಿ ಒಂದಷ್ಟು ಸಾಧಕರಿಗೆ ಸನ್ಮಾನಗಳನ್ನು ಕೂಡ ಮಾಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿ ನಮ್ಮೆಲ್ಲ ಯುವಕ ಮಂಡಲ, ಅದೇ ರೀತಿ ನಮ್ಮ ಊರಿನ ಎಲ್ಲ ಪ್ರತಿಯೊಬ್ಬ ಯುವಕರು ಸೇರಿಕೊಂಡು ಇಲ್ಲಿ ಶ್ರಮಸೇವೆ ನಿತ್ಯ ನಡೀತಾ ಇದೆ. ಕಳೆದ 2-3 ತಿಂಗಳಿಂದ ನಿರಂತರವಾದ ಶ್ರಮಸೇವೆಯ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಈ ಒಂದು ಷಣ್ಮುಖ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ನಡೀತಾ ಇದೆ. ಆನಂತರ ಪ್ರತಿದಿನ ಇಲ್ಲಿ ಭಜನಾ ಕಾರ್ಯಕ್ರಮಗಳಿದೆ, ಕುಣಿತ ಭಜನೆ ಇದೆ. ಆನಂತರ ಬೇರೆ ಬೇರೆ ತಂಡಗಳಿಂದ ಭಜನಾ ಕಾರ್ಯಕ್ರಮ, ಯಕ್ಷಗಾನ ತಾಳಮದ್ದಳೆ, ಅದೇ ರೀತಿ ಭರತನಾಟ್ಯ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಸಂಸ್ಕೃತಿಗೆ ಸೇರಿರುವಂತಹ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಒಂದು ಅದ್ದೂರಿಯಾದಂಥ ಬ್ರಹ್ಮಕಲಶದ ತಯಾರಿಯಲ್ಲಿ ನಾವೀಗಿದ್ದೇವೆ. 2023 ಜನವರಿ 3ರಿಂದ 6 ದಿನಗಳ ಕಾಲ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬ್ರಹ್ಮಶ್ರೀ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಶ್ರೀಗಳ ಆಶೀರ್ವಚನ, ಧಾರ್ಮಿಕ ಉಪನ್ಯಾಸ ಹಾಗೂ
ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದ ಕೈಂಕರ್ಯದಲ್ಲಿ ದೇಣಿಗೆ ನೀಡುವ ಮೂಲಕ ಭಾಗಿಗಳಾಗುವ ಭಕ್ತರ ಅನುಕೂಲಕ್ಕಾಗಿ ಇಡ್ಕಿದು ಸೇವಾ ಸಹಕಾರಿ ಸಂಘದಲ್ಲಿರುವ ಉಳಿತಾಯ ಖಾತೆ ಸಂಖ್ಯೆ 3169 ಅಥವಾ ಬ್ಯಾಂಕ್ ಆಫ್ ಬರೋಡಾ ವಿಟ್ಲ ಶಾಖೆಯಲ್ಲಿರುವ ಉಳಿತಾಯ ಖಾತೆ ಸಂಖ್ಯೆ 83730100006631 ಪಾವತಿ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ 9480203981 9480056883 ಸಂಪರ್ಕಿಸಬಹುದಾಗಿದೆ. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್ ವಿಟ್ಲ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ